ಸ್ಥಳ ಐತೆ, ಎಲ್ಲ ರೂಮ್ಗಳಿಗೆ ಬೀಗ ಹಾಕೋದು ಓಪನ್ ಆಗಿ ಅನೈತಿಕ ಚಟುವಟಿಕೆಲ್ಲ ಆಗ್ತದೆ ಇದ್ರೊಳಗೆ. ಇದು ನಮ್ಮ ಜಾಗನ ನಮ್ಮ ಜಾಗ ಇದನ್ನು ಡೆಮೊಲಿಷ್ ಮಾಡಿದರೆ ಓಪನ್ ಆಗ್ತದೆ ಬಸ್ ಸ್ಟ್ಯಾಂಡ್ ಅಂದಾಜಲ್ಲಿ ಲಾಸ್ಟ್ ಅಂಗಡಿಗೆ ಗಾಡಿ ಯೂಸ್ ಮಾಡೋಗಿರ್ಲಿಲ್ಲ. ಪರ್ಮಿಷನ್ ಏನಿಲ್ಲ ಸರ್ ಅಲ್ಲಿ ಇದು ಎಂತ ನಾಗಾ ಪೆನ್ಸಿಲ್ಸ್ ಹತ್ರ ಇದ್ರಲ್ಲೇ ಅಲ್ಲಿ ಹೇಳಲಿಕ್ಕೆ ಹೇಳಿದ್ರೆ ಈಗ ನಾವು ಹೇಳಿದ್ವಿ ಇಲ್ಲಿ ಬಂದು ಕೂತ್ಕೊಂಡಿದ್ದಾರೆ. ಇಲ್ಲ ಸರ್ ಯಾರು ಒಂದು ಕೂತ್ಕೊ ನಾನು 4 ರೂಮ್ ಅಲ್ಲಿ ಕೂರ್ತೇನೆ. ಈಗ ಅವ್ನು ಬೇಡ ಅಂತ ಗಾಳಿ ಇನ್ನೊಂದು ಆ ಕಡೆ ಹಿಂಗೆ ಇಲ್ಲಿಂದ ಬಸ್ ಸ್ಟ್ಯಾಂಡಿಗೆ ಅಲ್ಲಿಯೊಳಗೆ ಇದೆಯಲ್ಲ ಸರ್ ಅಲ್ಲಿ ಕೆಳಗೆ ಇದು ನಮ್ಮ ಜಾಗನ ನಮ್ಮ ಜಾಗ ಇದನ್ನು ಡೆಮೊಲಿಷ್ ಮಾಡಿದ್ರೆ ಓಪನ್ ಆಗ್ತದೆ ಬಸ್ ಸ್ಟ್ಯಾಂಡ್ ಇಲ್ಲಿ ಒಂದು ಬಾತ್ರೂಮ್ ಇದೆಯಲ್ಲ ಬಿಲ್ಡಿಂಗ್ ಒಂದು ಕೋಣೆಯನ್ನು ಮಾಡಿದ್ದು. ಸೊ ಇದನ್ನು ಡೆಮೊಲಿಷ್ ಮಾಡಿದ್ರೆ ಆ ಕಡೆ ಬಸ್ ಸ್ಟ್ಯಾಂಡ್ ಮುಂಚೆ ಬಸ್ ಸ್ಟ್ಯಾಂಡ್ ಫುಲ್ ಹಿಂದೆ ಈ ಕಡೆ ಜಾಗ ಇದೆಯಲ್ಲ ಒಂದು ಇದು ಇದ್ರಷ್ಟೇ ಸರ್. ಅಲ್ಲಿವರೆಗೆ ಇದೆ ಅಲ್ವಾ ಹಾಗೇನು ಹತ್ತಿರ ಇದೆಯಾ ಗಾಂಧಿಘಟ್ಟ ತನಕ ಇದೆ ಇದರಾಚೆ ಹೂವಿನ ಬಸ್ ಸ್ಟ್ಯಾಂಡ್, ಇದು ಹೂವಿನ ಮಾರ್ಕೆಟ್, ಅಂದ್ರೆ ಅದು ಗಾಂಧಿಘಟ್ಟ, ಅದು ಅಲ್ಲಿವರೆಗೆ ನಮ್ಮ ಸ್ಥಳ. ಅಲ್ಲ ನಾನು ಅಲ್ಲಿಂದ ಈಗ ಬಸ್ ಸ್ಟ್ಯಾಂಡ್ ಬಂದವರು ಇಲ್ಲಿ ಬರ್ಬೋದಾ ಅಂತ ನಾನು ಓಪನ್ ಆಗ್ತದೆ ಓಪನ್ ಆಗ್ತದೆ ಮೊದಲು ಟಾಯ್ಲೆಟ್ ಅದನ್ನ ಹಾಗೆ ಕಣ್ಣಿಗೆ ಮುಂಬುದು ಅವು ಎತ್ತರ ಹುಡುಗುದು ಏನಂದು ಕಲ್ಗಟ್ಟು ಮಂಚನೆ ಕಣ್ಣಿಗೆ ಬಸ್ ಸ್ಟ್ಯಾಂಡ್ ಬೇಲಣ್ಣಗ ಟಾಯ್ಲೆಟ್ ನೆಕ್ಕೆ ಬರೋಯ್ತನ ನಿನ್ ಸಾದಿಂದ ಮುಚ್ಚಿತನ ಆ ಸಾಧ್ಯ ಅಲ್ಲ ನಾನು ಓಪನ್ ಆಯ್ತು ನಾನೆಲ್ಲ ಕೋಣೆಯನ್ನು ತೆಗೆದು ಸ್ಪೇಸ್ ಎಲ್ಲ ಹಾಕಿದ್ರೆ ಕಮರ್ಷಿಯಲ್ ಈ ಕಡೆ ಕೆಳಗಡೆ ಎಲ್ಲ ಬಿಯರ್ ಬಾಟಲ್ ಸರ್ ಕೆಳಗಡೆ ಎಲ್ಲ ಬಿಯರ್ ಬಾಟಲ್ ಫುಲ್ ಅರೌಂಡ್ ಪಾರ್ಕಿಂಗ್ 2 ಸಲ ಆಯ್ತು ಅದನ್ನು ಕ್ಲೀನ್ ಮಾಡೋದು, ಸ್ವಚ್ಛತೆ ಬಂದ್ರು ಒಂದು 200 ರೂಪಾಯಿ ಅಷ್ಟು ಬಾಟಲ್ ಉಂಟು ಸರ್. ಇನ್ನೊಂದು ಇಲ್ಲಿ 3 ಸಲ ಆಯ್ತು ಎಲ್ಲ ರೂಮ್ಗಳಿಗೆ ಬೀಗ ಹಾಕೋದು ಓಪನ್ ಆಗಿ ಅನೈತಿಕ ಚಟುವಟಿಕೆ ಎಲ್ಲ ಆಗ್ತದೆ ಇದ್ರೊಳಗೆ. ಈಗ ಈಗಿನ ಆಪ್ಷನ್ ಮಾಡಿದ್ರೆ ಯಾರು ಸ್ವಲ್ಪ ರೆನೋವೇಷನ್ ಮಾಡಿ ಆಫೀಸ್ ಎಲ್ಲ ಮಾಡಿ ಓಪನ್ ಮಾಡಿ
ಆ ಕಡೆ ದೊಡ್ಡ ಮಾಡಿದ್ದಾರೆ, ಇನ್ನೊಂದು ಮಾಡಿದ್ದಾರೆ, ಅದೊಂದು ಮಾಡಿದ್ದಾರೆ, ಮತ್ತೆ ನಾಲ್ಕು ಮಾಡಿದ್ರು. ನಮ್ಮಲ್ಲಿ ಇದು ಅದನ್ನು ಹಿಡಿದು ಅದನ್ನು ಮುಂದೆ ಬರುವಂತ ಸೂಪರ್ ಪೂಜೆ ಬ್ಯಾಂಕ್ ಅಲ್ಲಿ ಬ್ಯಾಂಕಿನವ್ರು ಅಲ್ಲಿ ಬಂದಿರೋ ನೋಡಿದ್ರು ನೀವು ಅಂತ ಏನು ಜನ ಈಗ ಭಾರಿ ಬಿಡುಗೆ ಇಲ್ಲ. ಇದುವರೆಗೆ ಆಫೀಸ್ ಆಗ್ತದೆ ವಾಶ್ರೂಮ್ ಒಂದು 2 ವಾಶ್ರೂಮ್ ಆ ಕಡೆ ಕ್ಲಾಸ್ ಆಗ್ತದೆ. ಅದರ ಪುತ್ತೂರಿನ ಹೃದಯ ಭಾಗದಲ್ಲಿರುವಂತ ಈ ನಗರಸಭೆಯ ಕಟ್ಟಡ ಭಾರಿ ವರ್ಷದಿಂದ ಹಾಗೇನೆ ಇದ್ದುಕೊಂಡಿದೆ. ಇದರಲ್ಲಿ ನಗರಸಭೆಗೆ ಯಾವುದೇ ಇವತ್ತವರೆಗೆ ಯಾವುದೇ ಆದಾಯಗಳು ಬರ್ತಾ ಇಲ್ಲ. ನನಗೆ ಗೊತ್ತಿರುವಾಗೆ ಸುಮಾರು 15 ವರ್ಷ 15 ವರ್ಷ ಇದನ್ನು ಕಟ್ಟಿರುವವರಿಗೆ ಒಂದು ಬಹುಮಾನ ಕೊಡಬೇಕು. ಆ ರೀತಿ ಕಟ್ಟಿದ್ದಾರೆ. ಇದರಲ್ಲಿ ಮನುಷ್ಯ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಈ ಸಲ ಕೂಡ ನಗರಸಭೆ ಇದನ್ನು ಆಪ್ಷನ್ ಮಾಡಬೇಕು. ಯಾರ್ಯಾರು ಆಸಕ್ತರಿದ್ದಾರೆ ಅವ್ರಿಗೆ ಕೊಡ್ಬೇಕು ಅನ್ನೋ ನಿರ್ಣಯವನ್ನು ತಗೊಂಡಿದೆ. ನಾವು ಬಂದಿಗೆ ವೀಕ್ಷಣೆ ಕಮಿಷನರು ನಾವು ಮತ್ತೆ ಅಧಿಕಾರಿಗಳು ಬಂದಿದ್ದಾರೆ ವೀಕ್ಷಣೆ ಮಾಡಿದ್ರು. ಇದನ್ನು ಯಾರಿಗೂ ಕೊಟ್ಟರು ಇದನ್ನು ಬಳಕೆ ಮಾಡ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಇದನ್ನು ಬಳಕೆ ಮಾಡಬೇಕಿದ್ರೆ ಯೂಸ್ ಮಾಡಬೇಕಿದ್ರೆ ಇದನ್ನು ರೆನೋವೇಷನ್ ಮಾಡಬೇಕು. ಸರಿಯಾದ ವೆಂಟಿಲೇಷನ್ಸ್ ಬೇಕು, ಶೌಚಾಲಯಗಳು ಬೇಕು. ಆ ಕಡೆ ಬಸ್ ಸ್ಟ್ಯಾಂಡ್ ಕಡೆಯಿಂದ ಎಂಟ್ರಿ ಕೊಡಬೇಕು. ಅದಕ್ಕೆ ಈಗ ಕಮಿಷನ್ಗೆ ನಾವು ಇದನ್ನು ಆಪ್ಷನ್ ಮಾಡಬಾರ್ದು. ಇದನ್ನು ರಿನೋವೇಷನ್ ಮಾಡಿ ಅದನ್ನು ವ್ಯವಸ್ಥಿತವಾಗಿ ಯಾವುದಾದ್ರು ಆಫೀಸ್ಗಳಿದ್ರೆ ಅದಕ್ಕೆ ಬಳಕೆ ಆಗುವ ರೀತಿ ಅದನ್ನು ಕೊಡಬೇಕು ಅನ್ನೋ ನಿರ್ದೇಶನವನ್ನು ಕೊಟ್ಟಿದ್ದೇನೆ. ಅವರು DC ಅವರಿಗೆ ಅದನ್ನು ಪ್ರಸ್ತಾವನೆಯನ್ನು ತಿಳಿಸಿಕೊಡುವಂತ ಕೆಲಸವನ್ನು ಮಾಡ್ತಾರೆ. ಇಂಜಿನಿಯರಿಂಗ್ ಸೆಕ್ಷನ್ ಅವರಿಗೆ ಒಂದು ಪ್ಲಾನ್ ಮಾಡ್ಲಿಕ್ಕೆ ಹೇಳಿದ್ರೆ ಆ ಪ್ಲಾನ್ ಮುಖಾಂತರ ಇದನ್ನು ರೆನೋವೇಷನ್ ಮಾಡಿ ಇಲ್ಲಿ ಕೂಡ ವ್ಯವಸ್ಥಿತ ರೀತಿಯಲ್ಲಿ ಆಫೀಸ್ಗಳು ಇದನ್ನು ಸರಿ ಮಾಡಿ ಬಿಟ್ರೆ ಬ್ಯಾಂಕಿಗೆ ಕೂಡ ಇದು ಸೂಕ್ತ ಅಂತ ಪಾರ್ಕಿಂಗ್ ವ್ಯವಸ್ಥೆ ಇದೆ, ಬಸ್ ಸ್ಟ್ಯಾಂಡ್ ಕಡೆಯಿಂದ ಅಪ್ರೋಚ್ ಇದೆ, ಆಫೀಸ್ಗಳನ್ನು ಮಾಡಲಿಕ್ಕೆ ವ್ಯವಸ್ಥೆ ಇದೆ. ಆ ರೀತಿಯಲ್ಲಿ ನಗರಸಭೆಯ ಏನು ಆದಾಯವನ್ನು ಕೂಡ ಜಾಸ್ತಿ ಮಾಡುವಂತಹ ಒಂದು ದೊಡ್ಡ ಕಮರ್ಷಿಯಲ್ ಸ್ಪೇಸ್ ಅದನ್ನು ಯಾವ ರೀತಿ ಬಳಕೆ ಮಾಡಬೇಕು ಅಂತ ನೋಡಿ ಅದನ್ನು ಬಳಕೆ ಮಾಡುವ ರೀತಿಯಲ್ಲಿ ನಮ್ಮ ಜಾಗ ಅಲ್ವಾ ನಗರಸಭೆದಲ್ಲ ನಮ್ಮ ಅಂದಾಜ